ಕೊರಟಗೆರೆ ತಾಲೂಕಿನಲ್ಲಿ ಕಳೆದ 7-8 ವರ್ಷಗಳ ಹಿಂದೆ ಬಗರ್ ಹುಕುಂ ಸಾಗುವಳಿದಾರರಿಗೆ ಸಾಗುವಳಿ ಚೀಟಿ ವಿತರಣೆ ಮಾಡಿದ್ದರೂ ಸಮೇತ ಖಾತೆ ಪಹಣಿಯಾಗದೆ ಕಳೆದ 7-8 ವರ್ಷಗಳಿಂದ ತಾಲೂಕಿನ ರೈತರು ಪ್ರತಿದಿನವೂ ಕೂಡ ತಾಲೂಕು ಕಚೇರಿಗೆ ಮತ್ತು ಮಧುಗಿರಿಯ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಪರದಾಡುತ್ತಿದ್ದ ಸ್ಥಿತಿ ನಿರ್ಮಾಣವಾಗಿತ್ತು. ಬಗರ್ ಹುಕುಂ ಸಾಗುವಳಿ ಅರ್ಜಿ ನಮೂನೆ 53, 54, 57ರ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಿದ್ದ ಬಗರ್ ಹುಕುಂ ಸಾಗುವಳಿದಾರರಿಗೆ ಸಾಗುವಳಿ ಪತ್ರವನ್ನೇ ನೀಡಿರಲಿಲ್ಲ. ಇಂತಹ ನೂರಾರು ಅರ್ಜಿಗಳನ್ನು ಈ ಬಾರಿಯ ಬಗರ್ ಹುಕುಂ ಸಾಗುವಳಿ ಸಮಿತಿಯ ಅಧ್ಯಕ್ಷರಾದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಂತೆ ಕಮಿಟಿ ಸದಸ್ಯರ ಸಮ್ಮುಖದಲ್ಲಿ ಶೀಘ್ರವೇ ಬಗೆಹರಿಸಲು ಮುಂದಾಗಿದ್ದಾರೆ. ಈ ಹಿಂದೆ ನಡೆದ ಬಗರ್ ಹುಕುಂ ಸಾಗುವಳಿದಾರರ ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚಿಸಿದಾಗ ಮುಖ್ಯವಾಗಿ ಕಂಡುಬಂದಿದ್ದು, ಕಳೆದ ಬಾರಿ ಸಾಗುವಳಿ ಚೀಟಿ ನೀಡಿದ ರೈತರ ಹೆಸರಿಗೆ ಖಾತೆ ಪಹಣಿಯಾಗದೆ ರೈತರು ಪ್ರತಿನಿತ್ಯವೂ ಕೂಡ ಕಚೇರಿಗೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ಹೀಗಾಗಿ ತಾಲೂಕು ಮಟ್ಟದ ಅಧಿಕಾರಿಗಳ ತಂಡದೊಂದಿಗೆ ಜನಸ್ನೇಹಿ ತಹಶೀಲ್ದಾರ್ ನಹಿದಾ ಜಂಜಂ ರವರು ಹಗಲು ರಾತ್ರಿ ಎನ್ನದೆ ರೈತರ ಸಾಗುವಳಿ ಜಮೀನಿನ ಸ್ಥಳ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲಿಸುತ್ತಿರುವುದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ತಾಲೂಕಿನ ಚನ್ನರಾಯನದುರ್ಗ, ಕಸಬಾ, ಹೊಳವನಹಳ್ಳಿ, ಕೊಳಾಲ ಹೋಬಳಿಯ ರೈತರ ಜಮೀನುಗಳಿಗೆ ಖುದ್ದು ತಹಶೀಲ್ದಾರ್ ನಹಿದಾ ಜಂಜಂ ಭೇಟಿ ನೀಡಿದ್ದಾರೆ ಮತ್ತು ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕಲು ತಹಶೀಲ್ದಾರ್ ಮುಂದಾಗಿದ್ದಾರೆ. ಸರ್ಕಾರಿ ಕರಾಬು, ಸರ್ಕಾರಿ ಗೋಮಾಳ, ಸರ್ಕಾರಿ ಫಾರೆಸ್ಟ್ ಮತ್ತು ವಿಲೆ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಸುಮಾರು 40ರಿಂದ 50 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರು ಸರ್ಕಾರಕ್ಕೆ ಸಕ್ರಮಗೊಳಿಸಲು ಅರ್ಜಿಗಳನ್ನು ಹಾಕಿಕೊಂಡಿದ್ದರು. ಅಂತಹ ಮುಗ್ಧ ರೈತರಿಂದ ಸಾಗುವಳಿ ಚೀಟಿ ಕೊಡಿಸುತ್ತೇವೆಂದು ಮತ್ತು ಖಾತೆ ಪಹಣಿ ಮಾಡಿಸಿಕೊಡುತ್ತೇವೆಂದು ಹಣ ವಸೂಲಿ ಮಾಡುತ್ತಿದ್ದಂತಹ ಅದೆಷ್ಟು ಮಧ್ಯವರ್ತಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ರವಾನಿಸುವ ಮೂಲಕ ತಹಶೀಲ್ದಾರ್ ನಹಿದಾ ರವರು ಉತ್ತಮ ಕಾರ್ಯನಿರ್ವಹಿಸುತ್ತಿರುವುದು ಕಂಡುಬಂದಿದೆ. ಅತಿ ಶೀಘ್ರದಲ್ಲೇ ಪ್ರತಿಯೊಬ್ಬ ರೈತನ ಸಮಸ್ಯೆಗಳನ್ನು ಬಗೆಹರಿಸಿ ಸಾಗುವಳಿ ಚೀಟಿಯನ್ನು ನೀಡಿ ಖಾತೆ ಪಹಣಿಯನ್ನು ಮಾಡುವುದರ ಮೂಲಕ ಬೃಹತ್ ಮಟ್ಟದ ಆಂದೋಲನವನ್ನು ತಾಲೂಕು ಮಟ್ಟದಲ್ಲಿ ಮಾಡಲಾಗುವುದೆಂದು ಬಗರ್ ಹುಕುಂ ಸಾಗುವಳಿ ಸಮಿತಿಯ ಅಧ್ಯಕ್ಷರಾದ ಶಾಸಕ ಜಿ ಪರಮೇಶ್ವರ್ ಸಾರ್ವಜನಿಕರ ಗಮನಕ್ಕೆ ತಂದಿದ್ದಾರೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ನಾಗರಾಜು ವೈಫ್ ಆಫ್ ಅಲ್ಮೇಲ, ನೀವು ಲಕ್ಷ್ಮಮ್ಮ ವೈಫ್ ಆಫ್ ಕೃಷ್ಣಪ್ಪ. ನೀವು ಎಷ್ಟು ವರ್ಷದಿಂದ ಇದ್ದೀರಮ್ಮ? ಎಲ್ಲ ಒಂದೇ ಸತಿ ಮೇಡಮ್, ಎಲ್ಲ ನಾವು ಹೌದು, ಬಟ್ ನೀವು ಅರ್ಜಿಗಳಲ್ಲಿ ಯಾಕೆ ತಿದ್ದಿದ್ದೀರಾ? ಹೌದು, ಲಕ್ಷ್ಮಮ್ಮ ವೈಫ್ ಆಫ್ ಕೃಷ್ಣಪ್ಪ, ಅದು ಇದೆ. ನಾರಾಯಣಪ್ಪ ದೊಡ್ಡ ನರಸಿಂಹಯ್ಯ, ಸುಜಾತ ವೈಫ್ ಆಫ್ ರಾಮಚಂದ್ರಯ್ಯ, 5 ಇದರಲ್ಲಿ 11, 12, 13, 14, 15. ಎಲ್ಲಿಂದ? ಸುಜಾತ ಅಲ್ಮೇಲಮ್ಮವರ್ಗ. ಸುಜಾತ, ನಾರಾಯಣಪ್ಪ, ಜಯಮ್ಮ, ಲಕ್ಷ್ಮಮ್ಮ, ಅಲ್ಮೇಲಮ್ಮ. ಇದು ಟ್ಯಾಂಕು ಚಿಕ್ಕದು ಕಟ್ಟೆ ಅಂತಾರೆ, ದೊಡ್ಡವಾದರೆ ಬಸಪ್ಪನ ಬರ್ತಾರೆ. 13ರಲ್ಲಿ 6 ಗಂಟೆ. ಇಲ್ಲಿದ್ದಾರೆ ಉಮಾಶಂಕರ್ ತಿಮ್ಮನಮಯ್ಯ ಅಂತ. ಇಲ್ಲಿ ಯಾರು ಇಲ್ವಾ? ಯಾರು ಇಲ್ಲವೇ ಇಲ್ಲ. ಉಮಾಶಂಕರ್ ಅದು ಅದಕ್ಕೆ ಮೇಡಮ್ ಅವ್ರು ಬರೀ 1 ಎಕರೆ ಮಾಡಿಕೊಟ್ಟಿರೋದು. ನೋಡ್ತಾರೆ ರಾಮನ್ ಮೈನ್ ಜಾಸ್ತಿ ವರ್ಷ ಆಯಿತು ಮಾಡಿ, ಅವ್ರದ್ದು ನೋಡಿ ಎಷ್ಟಾಯ್ತು ಅಷ್ಟೇ ಹಾಕ್ಕೊಟ್ಟಿದ್ದು. ಅದಕ್ಕೆ ಅವ್ರಿಗೆ ಜಾಸ್ತಿ ಅಲ್ಲಪ್ಪ, ಒಂದೇ ಫ್ಯಾಮಿಲಿ ಅವ್ರು ಇಬ್ರು ಹಾಕ್ಕೊಂಡ್ಬಿಟ್ಟಿದ್ದೀರಲ್ಲ, ತಗೋಬೇಕು. ಬನ್ನಿ ನಿಂತ್ಕೊಂಡು 4 ಎಕರೆಗೆ ಮಾಡ್ತೀನಿ ಹೇಳಿ. 2 ಎಕರೆ 30 ಅದೆಲ್ಲ ಕಟ್ ಮಾಡಿದ್ರೆ ಕೆಲಸ ಡೆತ್ ಆಗಿದೆ. ಇವ್ರಿಗೆ ಸರ್ಕಾರಿ ಇದು ಬಿಟ್ಟು ಎಲ್ಲಿ ರಾಜಣ್ಣ ಅವ್ರು ಈ ಕಡೆ ಬನ್ನಿ. ಇದು ಬಿಟ್ಟು ಬೇರೆ ಎಲ್ಲೆಲ್ಲಿ? ಅಲ್ಲಿ 4 ಎಕರೆ ಇದೆ, ಮತ್ತೆ ಇನ್ನೊಂದು ಡಿವೈಡ್ ಆಗಿದ್ದಾರೆ ಅಂದ್ರೆ ರೇಷನ್ ಕಾರ್ಡ್ ಒಂದೇ ಇದೆಯಾ? ಬೇರೆ ಬೇರೆ
ಬೇರೆ ಬೇರೆ ಇದೆಯಾ? ಇವ್ರ ಹತ್ರ ಒಂದು ಅಫಿಡೇವಿಟ್ ತಗೋ. ಇವ್ರಿಗೆ ಜಮೀನು ಎಷ್ಟು ಅವಾಲ್ ತಗ್ತೆಯಲ್ಲಿ ಎಷ್ಟಾಕಿದೆ ನಿಮ್ಮ ಜಮೀನು? ಹೌದು, ಇದೊಂದು ಗೊತ್ತು ಹೇಳ್ತೀವಿ ಅಷ್ಟೇ. ವರ್ಷ ಮಾಡ್ತಿದ್ವಿ, ಯಾಕೆ ಅಷ್ಟು ಹೇಳ್ಬೋದು. ಅದು ಅವ್ರ ಹೆಸರು ಅವ್ರದ್ದೊಂದು ಇದು ಎಲ್ಲಿಂದ ಎಲ್ಲಿ ಹೊರಗಿರೋದು? ಹಿಂಗೆ ಕಾಣಿಸ್ತಿದೆ. ಏನು ಹಾಕಿದ್ದೀರಾ ಗೊತ್ತಾಗಲ್ಲ. ಇಲ್ಲ ದಾರಿ ಐತೇನಪ್ಪ ಒಳಗಡೆ? ಎಷ್ಟು ಎಕರೆ? ಮೇಡಮ್ 2 ಎಕರೆ. 2 ಎಕರೆ. ಫಸ್ಟ್ ಎಷ್ಟು ಮಂಜೂರಾಗಿದೆ? 4 ಎಕರೆ ಕೊಟ್ಟಿದ್ವಿ. ಇಲ್ಲ ಈಗ ಆಗಿರೋದೇ 2 ಎಕರೆ. ಅಲ್ಲ ಇದಕ್ಕಿಂತ ಮುಂಚೆ ಯಾವುದೂ ಇಲ್ವಾ? ನಿಮ್ಮ ಒಟ್ಟು ಕುಟುಂಬಕ್ಕೆ ಆಸ್ತಿ ಎಷ್ಟಿದೆ? ಅಲ್ಲಿ ಸರಿ, ಬೆಳಕಲ್ಲೂ ಒಂದ್ಸತಿ ಬರ್ತೀನಿ, ನೋಡ್ತೀನಿ. ಯಾರಿಗೂ 1 ರೂಪಾಯಿನೂ ಕೊಡಬಾರ್ದು, ಗೊತ್ತಾಯ್ತಾ? ಯಾರಾದರೂ 1 ರೂಪಾಯಿ ಕೇಳಿದ್ರು ಬಂದು ನನಗೆ ಹೇಳಬೇಕು, ಇಲ್ಲ MLA ಸರ್ಗೆ ಹೋಗಿ ಡೈರೆಕ್ಟಾಗಿ ಹೇಳ್ಬೇಕು. ಗೊತ್ತಾಯ್ತಾ? ಯಾರಿಗಾದ್ರು ಕೊಟ್ಟೆ ಅಂತ ಗೊತ್ತಾಯ್ತು ಅಂದ್ರೆ ರಿಜೆಕ್ಟ್ ಮಾಡಿಬಿಡ್ತೀನಿ. 2 ಸರಿ ಬಂದು ನೋಡೋದು. ಇನ್ನೊಂದು ಸರಿ ದುಡ್ಡು ಕೊಟ್ಟು ಮಾತ್ರ ಬರಬಾರ್ದು. ಈಗ ನಾವೇ